ಕೋಸ್ಟಲ್ ವುಡ್ ಅಂದ್ರೆ ಅದು ಮೊದಲಿನಂತಿಲ್ಲ. ಒಂದು ಕಾಲದಲ್ಲಿ ತುಳು ಚಿತ್ರಗಳೆಂದರೆ ತುಳುನಾಡಿಗಷ್ಟೇ ಸೀಮಿತವಾಗಿತ್ತು. ಆದ್ರೆ ಪ್ರಸ್ತುತ ತುಳು ಚಿತ್ರಗಳು ರಾಜ್ಯ, ರಾಷ್ಟ್ರ ಹಾಗೂ ಸಾಗರದಾಚೆಗೂ ತೆರೆ ಕಂಡು ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ತುಳುನಾಡಿನಲ್ಲಿ ಏಕಕಾಲಕ್ಕೆ ಅಂದ್ರು 14 ಚಿತ್ರಮಂದಿರಗಳಲ್ಲಿ ಸಿನಿಮಾ ಒಂದು ತೆರೆ ಕಾಣುತ್ತೆ. ಆದ್ರೆ ಇದೀಗ ತುಳು ಚಿತ್ರ ಕೂಡ ಪ್ರಪಂಚದಾದ್ಯಂತ ಏಕಕಾಲದಲ್ಲೇ ರಿಲೀಸ್ ಆಗುವ ಮಟ್ಟಕ್ಕೆ ಬಂದಿದೆ. ಅಷ್ಟಕ್ಕೂ ಇದು 20-30 ಚಿತ್ರಮಂದಿರಗಳಲ್ಲ. ಈ ತುಳು ಚಿತ್ರ ತೆರೆ ಕಾಣಲಿರುವ ಚಿತ್ರಮಂದಿರಗಳ ಸಂಖ್ಯೆ ಕೇಳಿದ್ರೆ ನೀವೊಮ್ಮೆ ಬೆಚ್ಚಿ ಬೀಳ್ತೀರಾ. ಬ್ರಹ್ಮಾವರ್ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ತೆರೆ ಕಾಣಲಿರುವ ಕಟಪಾಡಿ ಕಟ್ಟಪ್ಪ ಬರೋಬ್ಬರಿ 200 ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ತೆರೆ ಕಾಣಲಿದೆ. ದೇಶ ವಿದೇಶಗಳಲ್ಲಿನ ಯಾವ ನಗರಗಳಲ್ಲಿ ತುಳುವರು ಹೆಚ್ಚಾಗಿದ್ದಾರೆ ಎಂದು ಈಗಾಗಲೇ ಸಮೀಕ್ಷೆ ಮಾಡಲಾಗಿದ್ದು, ಈ ನಗರಕ್ಕೆ ವರ್ಷಾಂತ್ಯದಲ್ಲಿ ಕಟಪಾಡಿ ಕಟ್ಟಪ್ಪನ ಎಂಟ್ರಿಯಾಗಲಿದೆ. ತುಳು ಚಿತ್ರರಂಗದ ಮಾರುಕಟ್ಟೆ ಚಿಕ್ಕದು ಅನ್ನೋ ಮಾತುಗಳಿವೆ. ಈ ನಿಟ್ಟಿನಲ್ಲಿ ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ ನಿರ್ಮಾಪಕರು. ತುಳುನಾಡಿನಾದ್ಯಂತ ಎಲ್ಲಾ ಸೆಂಟರ್ಗಳಲ್ಲೂ ಏಕಕಾಲಕ್ಕೆ ತೆರೆ ಕಾಣುವ ಈ ಚಿತ್ರ ಮುಂಬೈನ 6 ಕಡೆ ಸೇರಿದಂತೆ ನವದೆಹಲಿ, ಸೂರತ್, ಅಹಮದಾಬಾದ್ನ 3 ಕಡೆಯಲ್ಲೂ ಪ್ರದರ್ಶನ ಕಾಣಲಿದೆ. ಜೊತೆಗೆ ಹೈದರಾಬಾದ್, ಚೆನ್ನೈ, ಗೋವಾ, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ಛತ್ತೀಸ್ಗಢ ಸೇರಿದಂತೆ ಹಲವು ರಾಜ್ಯಗಳಲ್ಲೂ ಪ್ರದರ್ಶನವಾಗಲಿದೆ. ಇದರೊಂದಿಗೆ ಬೆಂಗಳೂರಿನ 14 ಕಡೆಯಲ್ಲಿ ಏಕಕಾಲಕ್ಕೆ ತೆರೆ ಕಾಣುವುದರ ಜೊತೆಗೆ ಚಿಕ್ಕಮಗಳೂರು, ದಾವಣಗೆರೆ, ರಾಣಿಬೆನ್ನೂರು, ಮಂಡ್ಯ, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಿಗೂ ಕಟಪಾಡಿ ಕಟ್ಟಪ್ಪನ ಎಂಟ್ರಿಯಾಗಲಿದೆ. ಈ ಹಿಂದೆ ಇದೇ ಬ್ರಹ್ಮಾವರ್ ಮೂವೀಸ್ ರವರ ದೊಂಬರಾಟ ಚಿತ್ರ 100 ಸೆಂಟರ್ಗಳಲ್ಲಿ ತೆರೆ ಕಂಡು ಹೊಸ ದಾಖಲೆ ನಿರ್ಮಿಸಿತ್ತು. ಇದೀಗ ಕಟಪಾಡಿ ಕಟ್ಟಪ್ಪ 200 ಚಿತ್ರಮಂದಿರಗಳಲ್ಲಿ ತೆರೆ ಕಾಣುವುದರ ಮೂಲಕ ತನ್ನ ದಾಖಲೆಯನ್ನು ತಾನೇ ಮುರಿಯುತ್ತಿದೆ. ಪಕ್ಕಾ ಮಾಸ್ ಚಿತ್ರವಾಗಿರೋ ಕಟಪಾಡಿ ಕಟ್ಟಪ್ಪದಲ್ಲಿ ಮನೋರಂಜನೆಗೇನೂ ಕೊರತೆ ಇಲ್ಲ. ಹಾಗೆ ಪ್ರೇಕ್ಷಕರು ಬಯಸುವ ಹಾಸ್ಯ ಜೊತೆಗೆ ಸಾಂಸಾರಿಕ ಚಿತ್ರವೂ ಹೌದು ಎನ್ನುತ್ತಾರೆ ನಿರ್ಮಾಪಕ ರಾಜೇಶ್ ಬ್ರಹ್ಮಾವರ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.